ವಿದ್ಯಾರ್ಥಿಗಳ ಪಾಲಿನ ವಿದ್ಯಾದೇಗುಲ ಉತ್ತಮ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಸ್ವಾಮಿ ವಿವೇಕಾನಂದರ ಆದರ್ಶದಾಯಕ ತತ್ವಗಳಿಗೆ ಇಲ್ಲಿನ ಭದ್ರ ಬುನಾದಿ. ಇದೇ ಈ ಹೊತ್ತಿನ ವಿಶೇಷ ತಾಂತ್ರಿಕ ವಿದ್ಯಾಶಕ್ತಿ. ನಾನು ರಕ್ಷಿತಾ ಆಳ್ವ. ಪುತ್ತೂರಿನಲ್ಲಿ ತಲೆ ಎತ್ತಿದ ತಾಂತ್ರಿಕ ಶಿಕ್ಷಣ ಸಂಸ್ಥೆ ವಿವೇಕಾನಂದ ಪಾಲಿಟೆಕ್ನಿಕ್. ಇಲ್ಲಿ ಗುಣಮಟ್ಟದ ಶಿಕ್ಷಣದ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಗಿದ ಸಂಸ್ಥೆ ಇದೀಗ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದ್ರೆ ವಿವೇಕಾನಂದ ಪಾಲಿಟೆಕ್ನಿಕ್ ಯಾವ ರೀತಿಯಾಗಿ ಬೆಸ್ಟ್? ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ? ಕ್ಯಾಂಪಸ್ ಹೇಗಿದೆ? ಇವೆಲ್ಲವನ್ನ ನೋಡೋಣ ಬನ್ನಿ. ಪ್ರಕೃತಿ ಸಿರಿಯನ್ನ ತನ್ನ ಮೈ ಮೇಲೆ ಹೊದ್ದುಕೊಂಡು ರಾರಾಜಿಸುತ್ತಿರುವ ಸುಂದರ ಪ್ರದೇಶ. ಕಣ್ಣಾಯಿಸುತ್ತಿದ್ರೆ ನಮಗರಿವಿಲ್ಲದೆ ವಾವ್ ಅನ್ನೋ ಉದ್ಗಾರ ಹೊರಹೊಮ್ಮುತ್ತೆ. ಎತ್ತ ಕಣ್ಣಾಯಿಸಿದ್ರು ಹಚ್ಚ ಹಸಿರಿನ ನೋಟ ಎಂತವರನ್ನು ಮೋಡಿ ಮಾಡಿ ಪ್ರಕೃತಿ ಸೌಂದರ್ಯವನ್ನ ಎಳಿ ಎಳಿಯಾಗಿ ಬಿಚ್ಚಿಡುತ್ತೆ. ಅದ್ಭುತ ವೈಭವದ ನಡುವೆ ವಿದ್ಯೆಯನ್ನ ದಾರಿ ಎರೆಯುತ್ತಾ ವಿದ್ಯಾರ್ಥಿಗಳನ್ನ ಪೋಷಿಸುತ್ತಾ ಬೆಳೆಸುತ್ತಿರುವ ಮಾಣಿಕ್ಯ ಮುಕುಟವೇ ಈ ಮಹಾ ಆಲಯ. ಈ ಹಸಿರ ಸ್ವರ್ಗದ ನಡುವೆ ವಿದ್ಯಾರ್ಜನೆ ಮಾಡುವ ಅವಕಾಶ ಸಿಕ್ಕರೆ ಅದು ಪರಮ ಭಾಗ್ಯ. ಪುತ್ತೂರಿನಿಂದ ಮಂಗಳೂರು ಹೋಗೋ ರಸ್ತೆಯಲ್ಲಿ 7 ಕಿಲೋಮೀಟರ್ ಸಂಚರಿಸಿ ಬಲಭಾಗದಲ್ಲಿ ಸಿಗೋ ರಸ್ತೆಯಲ್ಲಿ 1 ಕಿಲೋಮೀಟರ್ ಸಾಗಿ ಮುಂದೆ ಬಂದಾಗ ಸಾಲು ಸಾಲು ಮರಗಳ ನಡುವೆ ನಗರದ ಮಧ್ಯಭಾಗದಲ್ಲಿ ಹಲವಾರು ದಾರಿಗಳಿಂದ ಸುಲಭವಾಗಿ ತಲುಪುವ ಜಾಗದಲ್ಲಿ ನಡೆಯುತ್ತಿರುವಾಗ ಪ್ರಕೃತಿಯ ಮಡಿಲಿನಲ್ಲಿ ಕಂಗೊಳಿಸುತ್ತಿರುವ ಸುಂದರವಾದ ವಿದ್ಯಾಲಯ ಸಂಪೂರ್ಣ ವಿದ್ಯಾ ದರ್ಶನವನ್ನ ಮಾಡಿಸುತ್ತೆ. ಹಾಗೆ ಮುಂದೆ ಸಾಗಿದ್ರೆ ಸಿಗೋದೇ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜು. ಇಲ್ಲಿ ಜೀವನದ ಮೌಲ್ಯಗಳಿವೆ, ಶಿಸ್ತಿನ ಸಂಯಮವಿದೆ, ಗೌರವದ ಸಂಸ್ಕಾರವಿದೆ, ಎಡವಿದಾಗ ಕೈ ಹಿಡಿದು ಮುನ್ನಡೆಸೋ ಗುರುವೃಂದವಿದೆ, ಉತ್ತಮ ಭವಿಷ್ಯಕ್ಕಾಗಿ ಹಿರಿಯರ ಆಶೀರ್ವಾದವೂ ಇದೆ. ವಿದ್ಯಾಭ್ಯಾಸದ ಆಗರವೇ ಆಗಿ ಮೂಲ ಸೌಕರ್ಯಗಳನ್ನ ತಾಣವೇ ಆಗಿ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜು ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಗಿದೆ, ಮುಂದೆಯೂ ಬೆಳಗುತ್ತದೆ. 1986ರಲ್ಲಿ ವಿವೇಕಾನಂದ ಪಾಲಿಟೆಕ್ನಿಕ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. 10ನೇ ತರಗತಿ ಆದ ಮೇಲೆ ವ್ಯಕ್ತಿಗಳು ತನ್ನ ಕಾಲ ಮೇಲೆ ನಿಲ್ಲುವಂಥ ಒಂದು ವ್ಯವಸ್ಥೆ ಪಾಲಿಟೆಕ್ನಿಕ್ನಲ್ಲಿದೆ. ಪಾಲಿಟೆಕ್ನಿಕ್ ಅಂದರೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು, ಟೆಕ್ನಿಕ್ಗಳು, ಅವನ ಜೀವನದಲ್ಲಿ ಒಂದು ನೈಪುಣ್ಯತೆ ಗಳಿಸುವಂಥ ದೃಷ್ಟಿಯಿಂದ ಏನೇನು ಪ್ರಯತ್ನಗಳಾಗಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ವಿವೇಕಾನಂದ ಪಾಲಿಟೆಕ್ನಿಕ್ ಭಾರಿ ಯಶಸ್ವಿಯಾಗಿ ಮಾಡ್ತಾ ಬಂದಿದೆ. ಖಾಸಗಿ ಒಂದು ಪಾಲಿಟೆಕ್ನಿಕ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥ ಆ ಪಾಲಿಟೆಕ್ನಿಕ್ ಅದು ವಿವೇಕಾನಂದ ಪಾಲಿಟೆಕ್ನಿಕ್. ಸಾವಿರಾರು ಜನರಿಗೆ ಇವತ್ತು ಆ ರೀತಿಯ ಶಿಕ್ಷಣವನ್ನು ಕೊಟ್ಟು ಸಮಾಜದಲ್ಲಿ ಅವರು ಒಳ್ಳೆಯ ಸ್ಥಾನದಲ್ಲಿ ಗೌರವಯುತವಾಗಿ ಸಮಾಜಕ್ಕೆ ಉಪಯೋಗಿಯಾಗಿ ಬದುಕುವಂಥ ಕೆಲಸವನ್ನು ವಿವೇಕಾನಂದ ಪಾಲಿಟೆಕ್ನಿಕ್ ಮಾಡಿಕೊಂಡು ಬಂದಿದೆ. ಅಂಥ ವಿವೇಕಾನಂದ ಪಾಲಿಟೆಕ್ನಿಕ್ ಸಂಸ್ಥೆಯ ವತಿಯಿಂದ ಈ ಬಾರಿ ಒಂದು ಹೊಸ ಪ್ರಯೋಗವನ್ನು ನಾವು ಮಾಡಿದ್ದೇವೆ. ಮತ್ತು ಆತ್ಮನಿರ್ಭರ ಭಾರತದತ್ತ ನಾವೆಲ್ಲರೂ ನಮ್ಮ ದೃಷ್ಟಿಯನ್ನು ಹೊರಳಿಸಬೇಕು ಅಂತ ಹೇಳುವಂಥದ್ದೇ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ಒಂದು ಕನಸು. ಅದು ಸುಮ್ಮನೆ ಹೇಳಿದರೆ ಮಾತ್ರ ಸಾಲದು, ಅದನ್ನು ಕಾರ್ಯರೂಪಕ್ಕೆ ಇಡಿಸುವಂಥ ಕೆಲಸವನ್ನು ನನಗೆ ಅನಿಸ್ತದೆ ಮೊದಲ ಬಾರಿಗೆ
ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆ ಆಗಿರುವಂಥ ವಿವೇಕಾನಂದ ಪಾಲಿಟೆಕ್ನಿಕ್ ಆ ಕೆಲಸವನ್ನು ಮಾಡಿದೆ. ಅದು ಸ್ವಾತಂತ್ರ್ಯ ಪೂರ್ವದ ಸಮಯ. ಇದೇ ಸಮಯದಲ್ಲಿ ಸ್ಥಾಪಿತವಾದ ಈಗಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್, ಇದರ ಅಧೀನದಲ್ಲಿ ಬೆಳೆದ ಹಿರಿಯರ ಕನಸಿನ ಕೂಸೆ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜು. ಈ ಸಂಸ್ಥೆ ತಲೆ ಎತ್ತುವುದರ ಹಿಂದೆ ಅದೆಷ್ಟೋ ಹಿರಿಯರ ಪರಿಶ್ರಮವಿದೆ, ಬೆವರಿನ ಶ್ರಮವಿದೆ. ಹೌದು, ಪುತ್ತೂರಿನ ವಿದ್ಯಾರ್ಥಿಗಳು ಡಿಗ್ರಿ ಬಳಿಕ ಉನ್ನತ ವ್ಯಾಸಂಗಕ್ಕಾಗಿ, ಅದರಲ್ಲೂ ತಾಂತ್ರಿಕ ಶಿಕ್ಷಣಕ್ಕಾಗಿ ಮಂಗಳೂರಿನತ್ತ ಹೆಜ್ಜೆ ಹಾಕಬೇಕಾಗಿತ್ತು. ಅದು ಅದೆಷ್ಟೋ ಕುಟುಂಬಗಳಿಗೆ ಅಸಾಧ್ಯವಾಗಿತ್ತು. ಅನೇಕರ ತಾಂತ್ರಿಕ ಶಿಕ್ಷಣದ ಕನಸು ಕನಸಾಗಿಯೇ ಉಳಿದಿತ್ತು. ಇನ್ನು ಅನೇಕರ ಈ ಕನಸು ಮುದುಡಿಯೇ ಹೋಗಿತ್ತು. ಈ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಆರಂಭಿಸಬೇಕು ಎಂದು ತೀರ್ಮಾನಿಸಿ ಅಡಿಗಲ್ಲು ಹಾಕಿದವರು ಪುತ್ತೂರಿನ ಹಿರಿಯರಾದ ಉರಿಮಜಲು ರಾಮಭಟ್ ಹಾಗೂ ಇನ್ನೂ ಅನೇಕರು. ಸಮಾನ ಮನಸ್ಕರು ಒಟ್ಟುಗೂಡಿ ಪಾಲಿಟೆಕ್ನಿಕ್ ವಿದ್ಯಾಸಂಸ್ಥೆಯನ್ನ ಆರಂಭಿಸಿದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳ ಕನಸಿಗೆ ನೀರೆರೆದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡಿ ಇದೀಗ ಫಲ ನೀಡುವಂತೆ ಮಾಡಿದ್ದಾರೆ. ಹಿರಿಯರ ಪರಿಶ್ರಮದ ಮೂಲಕ 1986ರಲ್ಲಿ ಪುತ್ತೂರಿನಲ್ಲಿ ತಲೆ ಎತ್ತಿದ ಸಂಸ್ಥೆ ಇಂದು ಅನೇಕ ವಿದ್ಯಾರ್ಥಿಗಳ ಬಾಳನ್ನ ಬೆಳಗ್ತಾ ಇದೆ. ತಾಂತ್ರಿಕ ಸಾಮರ್ಥ್ಯ, ನಾಯಕತ್ವ ಗುಣ, ನೈತಿಕ ನಡವಳಿಕೆ ಹಾಗೂ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡುತ್ತಾ ವಿದ್ಯಾರ್ಥಿಗಳ ಬಾಳು ಬೆಳಗ್ತಾ ಇರುವ ವಿವೇಕಾನಂದ ಪಾಲಿಟೆಕ್ನಿಕ್ ವಿದ್ಯಾಸಂಸ್ಥೆಯ ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನ ನೋಡೋಣ ಸಣ್ಣ ವಿರಾಮದ ಬಳಿಕ. ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಮತ್ತು ತಂತ್ರಜ್ಞಾನದ ಆದರ್ಶಪ್ರಾಯ ಸಂಸ್ಥೆಯಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡ್ತಾ ಇರುವ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡಿ ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈ ಪಾಲಿಟೆಕ್ನಿಕ್ ಮಹಾ ಆಲಯದ ಬಗೆಗಿನ ಇನ್ನಷ್ಟು ವಿಚಾರಗಳನ್ನ ನೋಡ್ಕೊಂಡು ಬರೋಣ. ಮಾನವೀಯತೆಯ ವಿಕಾಸ, ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನ ಹಿಗ್ಗಿಸುವುದೇ ಶಿಕ್ಷಣ. ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ. ಭಾರತದ ಎಲ್ಲಾ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಪರಿಹಾರ. ಇದು ಸ್ವಾಮಿ ವಿವೇಕಾನಂದರ ಮನದಾಳದ ಮಾತು. ಈ ಮಾತಿನಂತೆ ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಲಾಗುತ್ತಿದೆ. ನಾವಿಂದು ನೋಡುತ್ತಿರುವ ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ ಆರಂಭದಲ್ಲಿ 3 ಡಿಪ್ಲೊಮಾ ಇಂಜಿನಿಯರಿಂಗ್ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು. ಅದೇ ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕ್ ಮಾತ್ರ. ಆದರೆ ಮುಂದೆ ವಿದ್ಯಾರ್ಥಿಗಳ ಬೇಡಿಕೆಯಿಂದ ಹಾಗೂ ರಿಸಲ್ಟ್ ಮೂಲಕ ಹೆಮ್ಮರವಾಗಿ ಆಗಸದೆತ್ತರಕ್ಕೆ ಬೆಳೆದ ವಿದ್ಯಾಸಂಸ್ಥೆಯಲ್ಲಿ ಇದೀಗ 5 ಕೋರ್ಸ್ಗಳಿವೆ. ಈ 3 ಕೋರ್ಸ್ಗಳ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಕೂಡ ಸೇರಿಕೊಂಡಿದೆ.
ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪ್ರತಿ ವಿಭಾಗಕ್ಕೂ ವಿಶಾಲವಾದ ಲ್ಯಾಬ್ ಇದೆ. ಈ ಲ್ಯಾಬ್ಗಳಲ್ಲಿ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ವಿದ್ಯಾರ್ಥಿನಿಗೆ ಪೂರಕವಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹೀಗಾಗಿಯೇ ಪ್ರತಿ ವರ್ಷವೂ ರಿಸಲ್ಟ್ನಲ್ಲಿ ಫಸ್ಟ್ ಪ್ಲೇಸ್ ಅಲಂಕರಿಸಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕನಸಿನ ಕೂಸು ಇಂದು ಕರ್ನಾಟಕದ ಪ್ರತಿಷ್ಠಿತ ಪಾಲಿಟೆಕ್ನಿಕ್ ಆಗಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಗಿದೆ. ನಮಸ್ಕಾರ. ವಿವೇಕಾನಂದ ಪಾಲಿಟೆಕ್ನಿಕ್ ನಮ್ಮ ವಿವೇಕಾನಂದ ಡಿಪ್ಲೊಮಾ ಕಾಲೇಜಿನಲ್ಲಿ 5 ಡಿಪ್ಲೊಮಾ ಕೋರ್ಸುಗಳಿಗೆ ಅವಕಾಶಗಳಿವೆ. ನಮ್ಮ ಒಟ್ಟಾರೆ ಉದ್ದೇಶ ಏನಂದರೆ ವಿವೇಕಾನಂದ ಪಾಲಿಟೆಕ್ನಿಕ್ಗೆ ಬಂದಂತಹ ವಿದ್ಯಾರ್ಥಿ ಪಾರಂಪರಿಕವಾದಂತಹ ಕೌಶಲ್ಯತೆ ಅವರ ಕುಟುಂಬದಲ್ಲಿ ಇದ್ದರೆ, ಅದರ ಬಗ್ಗೆ ಅವನಿಗೆ ವಿಶೇಷ ಆಸಕ್ತಿ ಇದ್ದರೆ ಅದನ್ನು ನಾವು ಅವನಿಗೆ ವಿಶೇಷವಾಗಿ ತರಬೇತುಗೊಳಿಸಿ ಆತ ಡಿಪ್ಲೊಮಾ ಪದವಿ ಮುಗಿಸಿ ಹೊರಬರುವ ಸಂದರ್ಭದಲ್ಲಿ ಆತ ಪೂರ್ಣ ಮಟ್ಟದ ಒಬ್ಬ ಸ್ವೋದ್ಯೋಗಕ್ಕೆ ಅರ್ಹನಾಗುವಂತಹ ಒಂದು ತರಬೇತಿಯನ್ನು ನೀಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಕಳೆದ 4 ವರ್ಷಗಳಿಂದ ಆ ಬಗ್ಗೆ ತುಂಬ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಹಾಗೆ ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕ್ಗೆ ಸೇರಿದಂತಹ ವಿದ್ಯಾರ್ಥಿಗಳು ಒಮ್ಮೆ ನಮ್ಮ ಕಾಲೇಜಿನ ಯಾವುದೇ ಕೋರ್ಸಿಗೆ ಸೇರಿದರು ಅಂತಾದರೆ ಅವರಿಗೆ ಅವರ ಕೌಶಲ್ಯತೆ, ಅವರ ಉದ್ಯೋಗ ನೈಪುಣ್ಯತೆಯನ್ನು ಸರಿಯಾಗಿ ಅವರಿಗೆ ದಾಖಲಿಸಿ ಅವರನ್ನು ತರಬೇತುಗೊಳಿಸಿ ಹೊರ ತರಬೇಕು ಅಂತ ಹೇಳುವ ನಿಟ್ಟಿನಿಂದ ಮಾಡಿದಂತಹ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಕಾರ್ಯಕ್ರಮ ಇರ್ಬೋದು, ಉದ್ಯೋಗ ನೈಪುಣ್ಯತೆ ತರಬೇತಿಯ ಶಿಬಿರ ಇರ್ಬೋದು, ಅದರಲ್ಲಿ ನಾವು ಆ ವಿದ್ಯಾರ್ಥಿಗಳನ್ನು ತರಬೇತಿ ಮಾಡಿ ಹೊರಗೆ ತರುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಪ್ರೌಢ ಶಿಕ್ಷಣವನ್ನ ಮುಗಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಮುಂದೆ ತಾಂತ್ರಿಕ ಶಿಕ್ಷಣವನ್ನ ಆಯ್ಕೆ ಮಾಡಿಕೊಳ್ಳಲು ವಿವೇಕಾನಂದ ಪಾಲಿಟೆಕ್ನಿಕ್ ಸದಾ ನಿಮ್ಮನ್ನ ಪ್ರೋತ್ಸಾಹಿಸುತ್ತದೆ. ವಿಜ್ಞಾನ ವಿಷಯದಲ್ಲಿ ದ್ವಿತೀಯ ಪಿಯುಸಿ ಉತ್ತೀರ್ಣರಾದವರು ಮತ್ತು ನಿಗದಿತ ವಿಷಯದಲ್ಲಿ ಐಟಿಐ ಉತ್ತೀರ್ಣರಾದವರು ನೇರವಾಗಿ 2ನೇ ವರ್ಷದ ಡಿಪ್ಲೊಮೊ ತರಗತಿಯನ್ನ ಸೇರಲು ಅರ್ಹರಾಗಿರುತ್ತಾರೆ. ಇನ್ನು ವಿವೇಕಾನಂದ ಪಾಲಿಟೆಕ್ನಿಕ್ ವಿಶಾಲವಾದ ಕ್ಯಾಂಪಸ್. ಇಲ್ಲಿ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ವಾತಾವರಣ ಇಲ್ಲಿದೆ. ಅಲ್ಲದೆ ಪ್ರತಿ ಹೆಜ್ಜೆಯಲ್ಲೂ ಪ್ರೋತ್ಸಾಹ ನೀಡುತ್ತಾ ಸೋಲು ಗೆಲುವಿನಲ್ಲೂ ಬೆನ್ನು ತಟ್ಟಿ ಸದಾ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ನಗುಮೊಗದಿಂದ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಕಾಣುವ ನುರಿತ ಶಿಕ್ಷಕರ ತಂಡವಿದೆ. ನಿಮ್ಮ ಗುರಿಯನ್ನ ತಲುಪುವ ದಿಸೆಯಲ್ಲಿ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಇನ್ನು ಇಲ್ಲಿನ ಪುಸ್ತಕ ಭಂಡಾರವನ್ನ ನೀವು ನೋಡಲೇಬೇಕು. ವಿಶಾಲವಾದ ಪ್ರದೇಶದಲ್ಲಿ 5000ಕ್ಕೂ ಅಧಿಕ ಪುಸ್ತಕಗಳನ್ನ ಹೊತ್ತು ನಿಂತ ಕಟ್ಟಡ ಜ್ಞಾನ ದೇಗುಲಕ್ಕೆ ಇಟ್ಟ ಕಲಶದಂತಿದೆ. ಇಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವಂತೆ ಪ್ರತ್ಯೇಕವಾಗಿ ಪುಸ್ತಕಗಳನ್ನ ಜೋಡಿಸಿಡಲಾಗಿದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ. ಭವ್ಯ ಭಾರತದ ಕನಸನ್ನ ಕಂಡಿದ್ದ ಸ್ವಾಮಿ ವಿವೇಕಾನಂದರು ಶಿಕ್ಷಣ ಮತ್ತು ಯುವಕರ ಬಗ್ಗೆ ತಮ್ಮದೇ ಆದ ವಿಶಿಷ್ಟ ನಿಲುವನ್ನ ಹೊಂದಿದ್ರು ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ತಾವು ಹೋದಲ್ಲೆಲ್ಲ ದೈಹಿಕ ಶಿಕ್ಷಣ, ಮಾನಸಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣ, ಮಹಿಳಾ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಅವರು ಮಾತನಾಡ್ತಿದ್ರು. ಇದೇ ಧ್ಯೇಯವನ್ನ ವಿವೇಕಾನಂದ ಪಾಲಿಟೆಕ್ನಿಕ್ ಕೂಡ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪಠ್ಯ ಶಿಕ್ಷಣದ ಪ್ರತಿ ಹಂತದಲ್ಲೂ ಜೀವನಕ್ಕೆ ಬೇಕಾದ ಮೌಲ್ಯಾಧಾರಿತ ವಿಚಾರಗಳನ್ನ ದಾರಿ ಎರೆಯುತ್ತಿದ್ದಾರೆ.
ಹಾಗೆಯೇ ವಿವೇಕಾನಂದ ಪಾಲಿಟೆಕ್ನಿಕಲ್ಲಿ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳನ್ನು ಸರ್ವತೋಮುಖವಾಗಿ ಅವರನ್ನು ಬೆಳೆಸಬೇಕು, ಅವರ ಓವರಾಲ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ಕೊಂಡು ಅವ್ರನ್ನ ಬೇರೆ ಬೇರೆ ಕೋರ್ಸುಗಳಲ್ಲಿ ಅವರನ್ನು ಟ್ರೈನಿಂಗ್ ಮಾಡುವಂಥ ವ್ಯವಸ್ಥೆಗಳನ್ನು ಸಹ ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಬೋದು. ಅದರಲ್ಲಿ ಒಂದು 300-400 ಕೋರ್ಸುಗಳಿದೆ ಬೇರೆ ಬೇರೆ ಟ್ರೇಡ್ಗಳಲ್ಲಿ. ಅದನ್ನು ಸಹ ನಾವು ನಮ್ಮ ಸಂಸ್ಥೆಗಳಲ್ಲಿ ಪ್ರಾರಂಭಿಸಿದ್ದೇವೆ. ನಮಗೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದರ ಅಡಿಯಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅನ್ನುವಂಥದ್ದು ಸ್ಯಾಂಕ್ಷನ್ ಆಗಿರುತ್ತೆ. ಅದರಲ್ಲಿ ಈಗಾಗಲೇ ಒಂದು ಬ್ಯಾಚಿನ ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದಾರೆ. ಹೊರಬಂದಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಜಾಬ್ಗಳು ಆಗಿದೆ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಪ್ಲೇಸ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಟ್ರೈನಿಂಗ್ಗಳನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಅದರಿಂದ ಫೈನಲ್ ಇಯರ್ ಆಗಿ ಹೊರಗಡೆ ಬರುವಂಥ ವಿದ್ಯಾರ್ಥಿಗಳಿಗೂ ಸಹ ಅವರಿಗೆ ಜಾಬ್ ಸಿಗುವ ಹಾಗೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ. ಹಾಗೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಬಿ ಅಂದರೆ ಡಿಗ್ರಿ ಇಂಜಿನಿಯರಿಂಗ್ ಡಿಗ್ರಿಯನ್ನು ಮಾಡುವವರು ಇರ್ತಾರೆ. ಅವರು ಈ ಸಂದರ್ಭದಲ್ಲಿ ಸಿಗುವಂಥ ಜಾಬನ್ನು ಆಪ್ಟ್ ಮಾಡೋದಿಲ್ಲ. ಅವರಿಗೆ ಬೇಕಾಗುವಂಥ ಕಾಲೇಜಿನಲ್ಲಿ ಅವರು ಯಾವುದು ಕಾಲೇಜಿನಲ್ಲಿ ಇಷ್ಟಪಡ್ತಾರೆ, ಟಾಪ್ 10ನಲ್ಲಿ ಇರ್ಬೋದು, ಯಾವ ಕಾಲೇಜಿನಲ್ಲಿ ಅವರು ಇಷ್ಟಪಡ್ತಾರೆ ಆ ಕಾಲೇಜಿನಲ್ಲೇ ಅವರಿಗೆ ಸೀಟ್ ಸಿಗೋ ಹಾಗೆ ಇಲ್ಲಿ ಅದು ಫೈನಲಿ ಅಂದರೆ ಯಾರು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ CET ಅಂತ ಇದೆ. ಅವರಿಗೆ ಮುಂದೆ ಡಿಗ್ರಿಗೆ ಸೇರಿಕೊಳ್ಳಿಕ್ಕೆ, ಇಂಜಿನಿಯರಿಂಗ್ ಡಿಗ್ರಿಗೆ ಸೇರಿಕೊಳ್ಳಿಕ್ಕೆ CET ಇದೆ. ಆ CETಗೆ ಟ್ರೈನಿಂಗನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಆ ಮೂಲಕ ಅವರಿಗೆ ಯಾವುದೇ ಸಂಸ್ಥೆ ಟಾಪ್ 10ನಲ್ಲಿ ಬರುವಂಥ ಸಂಸ್ಥೆಗಳಲ್ಲೂ ಸಹ ಅವರಿಗೆ ಇಚ್ಛೆಪಟ್ಟಂಥ ಸಂಸ್ಥೆಗಳಲ್ಲೇ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೇವೆ. ಇನ್ನು ಇಲ್ಲಿ ವಿದ್ಯಾರ್ಥಿನಿಗಳಿಗಾಗಿ ಸುಸಜ್ಜಿತವಾದ ಪ್ರತ್ಯೇಕ ವಸತಿ ನಿಲಯವಿದೆ. ಇಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆರೋಗ್ಯಕರವಾದ ಸಸ್ಯಾಹಾರಿ ಆಹಾರವನ್ನ ನೀಡಲಾಗ್ತಿದೆ. ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ದೇಶದ ಮೂಲೆ ಮೂಲೆಯಲ್ಲಿ ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಕೆಲವರು ತಮ್ಮದೇ ಆದ ಸ್ವ ಉದ್ಯೋಗದ ಮೂಲಕ ತಮ್ಮ ಕೈಚಳಕವನ್ನ ತೋರಿಸುತ್ತಾ ಸಾಧನೆಯತ್ತ ಮುನ್ನುಗ್ಗುತ್ತಿದ್ದಾರೆ. ಇನ್ನು ದೇಶದ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿನ ಅನೇಕ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ತಮ್ಮ ಕಂಪನಿಗೆ ನೇಮಿಸಿಕೊಂಡಿದೆ ಅನ್ನೋದು ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತದೆ. ವಿಕಸನದ ದಾರಿಯಲ್ಲಿರುವ ಯುವ ಜನಾಂಗವನ್ನ ಅವರ ಭವಿಷ್ಯವನ್ನ ಸರಿಯಾದ ರೀತಿಯಲ್ಲಿ ತಲುಪುವಂತೆ ಹಾಗೂ ಶಿಸ್ತಿನೆಡೆಗೆ ಗೌರವಯುತವಾದ ರೀತಿಯಲ್ಲಿ ಕೈಗಾರಿಕಾ ವಿಚಾರಗಳನ್ನ ತಲುಪಿಸುವಂತೆ ಮಾಡಲಾಗ್ತಿದೆ. ಈ ಹೆಜ್ಜೆಗಳು ಇಂದು ಈ ಮಹಾವಿದ್ಯಾಲಯಕ್ಕೆ ಪ್ರಶಸ್ತಿಗಳ ಹರಿದು ಬರುವಂತೆ ಮಾಡಿದೆ. ಅಲ್ಲದೆ ಇವೆಲ್ಲವೂ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿಗೆ ಸಂದ ಮಹಾ ಗರಿಮೆಯೇ ಸರಿ. ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್ ಸಕಲ ವ್ಯವಸ್ಥೆಗಳ ಆಗರವಾಗಿದೆ. ಗುಣಮಟ್ಟದ ಶಿಕ್ಷಣ, ಪಠ್ಯೇತರ ಚಟುವಟಿಕೆ ಮಾತ್ರವಲ್ಲದೆ ಇಲ್ಲಿ ಶಿಸ್ತಿನ ಮೂಲಕ ಗೌರವಯುತ ಬದುಕನ್ನ ರೂಪಿಸುವ ಶಿಕ್ಷಣವನ್ನ ನೀಡಲಾಗುತ್ತೆ. ಹಾಗಾದ್ರೆ ಇಲ್ಲಿನ ಪಠ್ಯೇತರ ಚಟುವಟಿಕೆಗಳು ಹೇಗಿದೆ ಅನ್ನೋದನ್ನ ನೋಡೋಣ ಸಣ್ಣ ವಿರಾಮದ ಬಳಿಕ. ನಿಮ್ಮ ಸುಂದರ ನಿದ್ದೆಗೆ ಸೊಳ್ಳೆಗಳು ಭಂಗ ತರ್ತಿದ್ಯಾ?
ಸೊಳ್ಳೆಗಳ ತೊಂದರೆಯಿಂದ ಶಾಶ್ವತ ಪರಿಹಾರ. ಅತಿ ಕಡಿಮೆ ದರದಲ್ಲಿ ನಿಮ್ಮ ಮನೆ, ಕಚೇರಿ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಬಳಸಿ ಮಸ್ಕಿಟೋ ಸ್ಟಾಪರ್. ಇದು ಸೊಳ್ಳೆಗಳಿಂದ ನಿಮ್ಮ ಮನೆಯನ್ನ ರಕ್ಷಿಸುತ್ತೆ. ಇವುಗಳಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಡೋರ್, ವಿಂಡೋ ಸ್ಕ್ರೀನ್, ಡೋರ್ ಸ್ಕ್ರೀನ್, ಔಟ್ಡೋರ್ ಸ್ಕ್ರೀನ್, ವೆಂಟಿಲೇಷನ್ ಸ್ಕ್ರೀನ್ ಕೂಡ ಲಭ್ಯ. ಸುಲಭ ಸ್ವಚ್ಛತೆಯೊಂದಿಗೆ ದಿನದ 24 ಗಂಟೆ ಶುದ್ಧ ಗಾಳಿಯನ್ನ ರವಾನಿಸುತ್ತದೆ. ಸೊಳ್ಳೆ, ಹಲ್ಲಿ, ಕೀಟಗಳಿಂದ ಶಾಶ್ವತ ಪರಿಹಾರ ನೀಡುತ್ತೆ. ಇನ್ಯಾಕೆ ತಡ, ಆನಂದದಾಯಕ ನಿದ್ದೆಗಾಗಿ ಖರೀದಿಸಿ ಮಸ್ಕಿಟೋ ಸ್ಟಾಪರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9667229000. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಾಂತ್ರಿಕ ಶಿಕ್ಷಣವನ್ನ ಅರಸಿ ಬಂದವರ ಪಾಲಿನ ವಿದ್ಯಾ ದೇಗುಲವಾಗಿ ರಾಜ್ಯದಲ್ಲಿ ಉನ್ನತ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವಿದ್ಯಾಲಯವಿದು. ಹಾಗಾದ್ರೆ ಈ ವಿದ್ಯಾಸಂಸ್ಥೆಯ ಬಗೆಗಿನ ಇನ್ನಷ್ಟು ವಿಚಾರಗಳನ್ನ ನೋಡೋಣ ಬನ್ನಿ. ದೇಶವನ್ನ ಮುನ್ನಡೆಸಲು ಸಶಕ್ತವಾದ ಯುವ ಪಡೆಯನ್ನ ನಿರ್ಮಿಸುವುದೇ ನನ್ನ ಗುರಿ ಎನ್ನುತ್ತಿದ್ದ ವಿವೇಕಾನಂದರ ಮಾತಿನಂತೆ ಇಲ್ಲಿಯೂ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಪ್ರೇಮವನ್ನ ತುಂಬಿ ಶಕ್ತಿಯುತ ವ್ಯಕ್ತಿತ್ವದ ಮೂಲಕ ರಾಷ್ಟ್ರ ಚೇತನವನ್ನ ಜಾಗೃತಗೊಳಿಸಿ ಯುವಕರಲ್ಲಿ ನವೋತ್ಸಾಹವನ್ನ ಕೆರಳಿಸಿ ಅವರಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನ ಕುದುರಿಸಿ ಸ್ವಾತಂತ್ರ್ಯ ನವಭಾರತ ನಿರ್ಮಾಣಕ್ಕೆ ಬುನಾದಿಯನ್ನ ಹಾಕುವ ಕಾರ್ಯವೂ ನಡೆಯುತ್ತಿದೆ. ವಿವೇಕಾನಂದ ಪಾಲಿಟೆಕ್ನಿಕ್ ಕೇವಲ ವಿದ್ಯೆಯತ್ತ ಮಾತ್ರ ವಿದ್ಯಾರ್ಥಿಗಳನ್ನ ಕೊಂಡೊಯ್ಯದೆ ವಿದ್ಯಾರ್ಥಿಗಳಲ್ಲಿ ಸಮಾಜಮುಖಿ ಕಾರ್ಯಗಳ ಮೌಲ್ಯವನ್ನ ತುಂಬಿಸುತ್ತಿದೆ. ಪಾರಂಪರಿಕವಾಗಿ ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ವಿದ್ಯಾರ್ಥಿಗೆ ಆಸಕ್ತಿ ಇದ್ದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಆತನ ಆಸಕ್ತ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ಎಲ್ಲಾ ರೀತಿಯ ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ. ವಿವೇಕಾನಂದ ಪಾಲಿಟೆಕ್ನಿಕ್ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಅತ್ಯುನ್ನತ ಮಟ್ಟದ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡು ರಾಜ್ಯದಲ್ಲಿ ಒಂದೊಳ್ಳೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಎಲ್ಲಾ ಶಿಕ್ಷಕ, ಆಡಳಿತ ಸಿಬ್ಬಂದಿಗಳ ಸಹಕಾರದಿಂದ ಪ್ರತಿ ವರ್ಷವೂ ಉತ್ತಮ ರಿಸಲ್ಟ್ ಬರ್ತಿದೆ. ಅಲ್ಲದೆ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ಲೇಸ್ಮೆಂಟ್ಗಾಗಿ ಟ್ರೈನಿಂಗ್ ಕೂಡ ನೀಡುತ್ತಿದ್ದಾರೆ. ಜೀವನ ಮೌಲ್ಯ ರೂಪಿಸುವ ನಿಟ್ಟಿನಲ್ಲಿ ಕೃಷಿ ಮತ್ತು ಗ್ರಾಮಾಭಿವೃದ್ಧಿಗೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳು, ಯುವ ರೆಡ್ ಕ್ರಾಸ್ ಘಟಕ, ವಿಪತ್ತು ನಿರ್ವಹಣಾ ಪಡೆಯ ತರಬೇತಿಯನ್ನ ನೀಡಿ ಕಾಲೇಜು ಮುಗಿಸಿ ವಿದ್ಯಾರ್ಥಿ ಹೊರಬರುವ ಹೊತ್ತಿಗೆ ಆತ ಸದೃಢವಾಗಿ ಬೆಳೆದು ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲಾಗುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯ ಮೂಲಕ ನಿರುದ್ಯೋಗಿ ಯುವಕರಿಗೆ ತರಬೇತಿಯನ್ನ ನೀಡಲಾಗುತ್ತಿದೆ. ಪಾಲಿಟೆಕ್ನಿಕ್ ಪ್ರೇರಣೆಯಿಂದ ಪುತ್ತೂರು ಮತ್ತು ಇತರ ತಾಲೂಕಿನ 10ಕ್ಕೂ ಹೆಚ್ಚಿನ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯಡಿ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತದ ಕನಸನ್ನ ನನಸಾಗಿಸಲು ವಿವೇಕಾನಂದ ಪಾಲಿಟೆಕ್ನಿಕ್ ಕೈ ಜೋಡಿಸಿದೆ ಅನ್ನೋದು ಹೆಮ್ಮೆಯ ವಿಚಾರವೇ ಸರಿ. ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತ ಹೇಳುವಂತಹ ಸಂಸ್ಥೆ ಇತ್ತು. ಇವಾಗ ವಿದ್ಯಾವರ್ಧಕ ಸಂಘ ಅಂತ ಹೇಳುವಂಥ ಸಂಸ್ಥೆಯ ಹೆಸರಾಗಿ ಬದಲಾಗಿದೆ. ಆ ಸಂಸ್ಥೆಯ ಅಡಿಯಲ್ಲಿ, ಆ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ವಿವೇಕಾನಂದ ಪಾಲಿಟೆಕ್ನಿಕ್ 1986ರಲ್ಲಿ ಪ್ರಾರಂಭವಾಗಿದೆ.
ಇದರಲ್ಲಿ ಹಲವಾರು ಮೊದಲಿಗೆ ಬಹುಶಃ 3 ಕೋರ್ಸ್ಗಳು ಮಾತ್ರ ಇತ್ತು. ಸಿವಿಲ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಮಾತ್ರ ಮೂರು ವಿಷಯಗಳಲ್ಲಿ ಮಾತ್ರ ಇತ್ತು. ಇವಾಗ ಹಲವು ವಿಷಯಗಳಲ್ಲಿ ಆಗಿದೆ. ಈಗ ಇದು ಕರ್ನಾಟಕದ ಒಂದು ಪ್ರತಿಷ್ಠಿತ ಪಾಲಿಟೆಕ್ನಿಕ್ಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೇವಲ ಶೈಕ್ಷಣಿಕವಾದಂತಹ ವಿಷಯಗಳಲ್ಲದೆ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಸಾಕಷ್ಟು ಹಮ್ಮಿಕೊಂಡಿದ್ದೇವೆ. ಹಾಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ನಮ್ಮಲ್ಲಿ ಗ್ರಾಮ ಸೇವಾ, ಗ್ರಾಮ ವಿಕಾಸ ಯೋಜನೆ ಇರಬಹುದು ಅಥವಾ ಬೇರೆ ಇತರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಲವು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಹಲವಾರು ಕಾರ್ಯಾಗಾರಗಳನ್ನು ಕೂಡ ಮಾಡಿದ್ದೇವೆ. ಹಾಗೆ ಈ ಒಂದು ಸಂಸ್ಥೆಗೂ ಈಗ ಒಂದು ಕರ್ನಾಟಕದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇನ್ನು ಇಡೀ ಪ್ರಪಂಚದಲ್ಲಿ ತಾಂಡವವಾಡುತ್ತಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿಯೂ ಈ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯಡಿಯಲ್ಲಿ ಇಲ್ಲಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ತಮ್ಮ ಪರಿಪೂರ್ಣವಾದ ಪರಿಶ್ರಮದ ಮೂಲಕ ನಿರಂತರವಾಗಿ ಅಧ್ಯಯನ ನಡೆಸಿ ವಿವಿಧ ಕೌಶಲ್ಯ ಪರಿಣತಿಯ ಸಿಲೆಬಸ್ ಅನ್ನ ಮುಗಿಸಿದ್ದಾರೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನ ಸಂಪರ್ಕಿಸಿ ಒಂದು ದೊಡ್ಡ ತಂಡವನ್ನ ಸಿದ್ಧಗೊಳಿಸಿ ಗ್ರಾಮ ವಿಕಾಸ ಸಮಿತಿ ಮಂಗಳೂರು ಮತ್ತು ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಇವುಗಳ ಸಹಕಾರದೊಂದಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಒಂದು ಉತ್ತಮವಾದ ಉದ್ಯೋಗ ನೈಪುಣ್ಯ ತರಬೇತಿ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಶಿಬಿರದ ಮೂಲಕ ಪುತ್ತೂರು ಹಾಗೂ ಇನ್ನೂ ಹಲವು ಕಡೆಗಳಲ್ಲಿ ತಾಂತ್ರಿಕ, ಪ್ರಾಯೋಗಿಕ, ಬ್ಯಾಂಕ್ಗಳಲ್ಲಿ ಸ್ವ ಉದ್ಯೋಗದ ಸಾಲ ಹೀಗೆ ಹಲವು ವಿಚಾರಗಳ ಬಗ್ಗೆ ತಜ್ಞರಿಂದ ತರಬೇತಿಯನ್ನ ನೀಡಲಾಗಿದೆ. ಶಿಕ್ಷಣಕ್ಕಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ಇಂದಿಗೂ ದೂರಗಳಿಂದ ವಿವೇಕಾನಂದ ಪಾಲಿಟೆಕ್ನಿಕ್ನತ್ತ ಹೆಜ್ಜೆ ಹಾಕ್ತಿದ್ದಾರೆ. ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಹಾಗೂ ರಾಷ್ಟ್ರ ಪ್ರೇಮವನ್ನ ಜಾಗೃತಗೊಳಿಸಿ ವಿದ್ಯಾರ್ಥಿಯ ಜೀವನ ರೂಪಿಸುತ್ತಿರುವ ಸಂಸ್ಥೆ ಅನ್ನೋದು ಪುತ್ತೂರಿಗೆ ಹಾಗೂ ಹತ್ತೂರಿಗೂ ಹೆಮ್ಮೆ. ಗುಣಮಟ್ಟದ ಶಿಕ್ಷಣ, ರಾಷ್ಟ್ರ ಪ್ರೇಮ, ಜೀವನ ಮೌಲ್ಯಗಳನ್ನು ನೀಡ್ತಾ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡ್ತಾ ವಿದ್ಯಾರ್ಜನೆಯ ಮೂಲಕ ರಾಜ್ಯದಲ್ಲೇ ಉತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್. ತಾಂತ್ರಿಕ ಶಿಕ್ಷಣದ ಕನಸು ನಿಮ್ಮದಾಗಿದ್ರೆ ನೀವು ವಿವೇಕಾನಂದ ಪಾಲಿಟೆಕ್ನಿಕ್ ಅನ್ನ ಆಯ್ಕೆ ಮಾಡಿ ಕನಸು ನನಸಾಗಿಸಿಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.